ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ಕೊಡೋದ್ರ ಮೂಲಕ ದೇವರು ನಿಮ್ಮನ್ನು ಸಂಧಿಸುವುದಕ್ಕೆ ದೇವರು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಪ್ರಿಯರೇ. ಇವತ್ತಿನ ಒಂದು ವಾಕ್ಯದ ಭಾಗ ಏನಂತಂದ್ರೆ ಕೋಪ. ಇವತ್ತು ಕೋಪದಿಂದಾಗಿ ಎಷ್ಟು ಸಂಸಾರ ಹಾಳಾಗ್ತಾ ಇದೆ, ಕೋಪದಿಂದಾಗಿ ಎಷ್ಟು ಮನೆ ಮುರಿದೋಗ್ತಾ ಇದೆ, ಕೋಪದಿಂದಾಗಿ ಎಷ್ಟು ಮನೆಯಲ್ಲಿ ಶಾಂತಿ ಸಮಾಧಾನ ಇಲ್ಲ. ಇವತ್ತು ನಾನೊಂದು ಹೇಳ್ತೀನಿ ಪ್ರಿಯರೇ, ಕೋಪ 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 ಇದನ್ನ ದಯವಿಟ್ಟು ಬಿಟ್ಟು ಬಿಡ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರಿಯರೇ. ಹಾಗಾದ್ರೆ ಇಲ್ಲಿ ದೇವರ ವಾಕ್ಯದಲ್ಲಿ ಕೋಪದ ಬಗ್ಗೆ ಏನ್ ಹೇಳಿದೆ ಅಂತ ಹೇಳೋದು ನಾವು ನೋಡಿಕೊಳ್ಳುವ ಪ್ರಿಯರೇ. ಎಫೆಸರ್ 4:26 ಬರೆದಿದೆ, ಕೋಪ ಮಾಡಬೇಕಿದ್ದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗೋದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಹಾಗಾದ್ರೆ ಕೋಪ ಬಂದಾಗ ಸೈತಾನ ತನ್ನ ಅವಕಾಶವನ್ನು ಉಪಯೋಗಿಸಿಕೊಳ್ತಾನೆ. ಕೋಪದ ಮೂಲಕ ಇವತ್ತು ಏನೆಲ್ಲ ಆಗ್ತಾ ಇದೆ. ಕೋಪದಲ್ಲಿ ಇವತ್ತು 3 ತರದ ಕೋಪ ಇದೆ ಪ್ರಿಯರೇ. ಒಂದನೆಯ ಕೋಪ ಬಂದು ದೈವಿಕವಾದಂತ ಕೋಪ, ಎರಡನೇದಾಗಿ ಬಂದು ಮನುಷ್ಯನ ಕೋಪ, ಮೂರನೆಯ ಕೋಪ ಬಂದು ಸೈತಾನನ ಕೋಪ. ಇವತ್ತು ಮನುಷ್ಯನ ಕೋಪನ ಸಹಿಸ್ಕೋಬಹುದು, ಸೈತಾನನ ಕೋಪ ಸಹಿಸ್ಕೋಬಹುದು, ಆದ್ರೆ ದೇವರ ಕೋಪ ನಿನ್ನ ಮೇಲೆ ಬಂದ್ಬಿಟ್ರಂತೂ ನಿನ್ನ ಪರಿಹರಿಸಲಿಕ್ಕೆ ಯಾರ ಕೈಯಿಂದನೂ ಕೂಡ ಆಗೋದಿಲ್ಲ. ಹಾಗಾದ್ರೆ ಪ್ರಿಯರೇ, ಕೋಪ ಮಾಡುವಾಗ ಬಹಳ ಎಚ್ಚರಿಕೆ ಆಗಿರಿ. ಇವತ್ತು ದೇವರ ವಾಕ್ಯದಲ್ಲಿ ಏನ್ ತಿಳಿಸಿದೆ ಗೊತ್ತಾ? ಕೋಪ ಮಾಡಬೇಕಿದ್ರೆ ಪಾಪ ಮಾಡಬೇಡ. ಇವತ್ತು ಏನಾಗ್ತಿದೆ, ಬರೀ ಪಾಪ ಮಾಡುವಂತ ಕೋಪಗಳ ಮಾಡಿ ಮಾಡಿ ದೇವರಿಂದ ನಾವು ದೂರ ಆಗ್ತಿದ್ದೀವಿ. ಇವತ್ತು ಕೋಪ ಕೋಪ, ಗಂಡನ ಮೇಲೆ ಹೆಂಡತಿ ಕೋಪ, ಹೆಂಡತಿ ಮೇಲೆ ಗಂಡನ ಕೋಪ. ಇವತ್ತು ಡೈವರ್ಸ್ ಕೇಸ್ಗಳು ಎಷ್ಟು ಆಗ್ತಾ ಇದೆ ನೋಡಿ ಪ್ರಿಯರೇ. ನಿಮಗೆ ಅಂತ ದೇವರು ಒಂದು ಸುಂದರವಾದ ಸಂಸಾರದಲ್ಲಿ ಬದುಕನ್ನು ಕಟ್ಟಿಕೊಡ್ಬೇಕಾದ್ರೆ ಸಂಸಾರದಲ್ಲಿ ಕಿತ್ತಾಟ ಕಚ್ಚಾಟಗಳನ್ನ ಮಾಡೋದ್ರಿಂದ ನಿಮ್ಮ ಗಂಡ ಹೆಂಡತಿಯಿಂದಾಗಿ ನಿಮ್ಮ ಮಕ್ಕಳು ಹಾಳಾಗ್ತಾ ಇದೆ. ನಿಮ್ಮನ್ನ ಗಮನಿಸ್ತಾ ಇರ್ತಾರೆ. ಗಂಡ ಹೆಂಡತಿ ಇಬ್ಬರು ಕಚ್ಚಾಡುವಾಗ ಬಹಳ ಎಚ್ಚರದಲ್ಲಿರಿ. ಇವತ್ತು ಏನಾಗ್ತಿದೆ, ಬರೀ ಕಚ್ಚಾಟ. ಸಣ್ಣ ಸಣ್ಣ ವಿಷಯಕ್ಕೂ ಹೆಂಡತಿ ತವ್ರ ಮನೆಗೆ ಓಡೋ ಕೂತ್ಕೊಳ್ಳೋದು. ಗಂಡ, ನಾನು ಮೀಸೆ ಒತ್ತಿದ್ದೀನಿ ಕಣೆ, ನಾನು ಹೊರಗಡೆ ದುಡ್ಡು ಬರ್ತಾ ಇದೀನಿ ಕಣೆ. ಇದೆಲ್ಲ ಬೇಡ ಪ್ರಿಯರೇ. ಹೆಂಡತಿನೂ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಗಂಡನು ಕೂಡ ಹೊರಗಡೆ ದುಡ್ಡು ಬಂದಿರ್ತಾರೆ, ಇಬ್ಬರು ಕೆಲಸಗಾರರೇ. ಈಗ ಹೆಂಗಸರು ಕೂಡ ಕೆಲಸಕ್ಕೆ ಹೋಗ್ತಿದ್ದಾರೆ ನೋಡಿ. ನಮ್ಮಲ್ಲಿ ಸಮಾನತೆ ಅಂತ ಹೇಳೋದು ಇರಬೇಕು. ಇವತ್ತು ಏನಾಗ್ತದೆ, ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಕೋಪ ಮಾಡ್ತೀವಿ. ಇಲ್ಲ 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 ಪ್ರಿಯರೇ, ನಮ್ಮಲ್ಲಿ ಕೋಪ ಇರಬೇಕು ನಿಜ. ಇನ್ನೊಬ್ಬ ತಪ್ಪು ಮಾಡಿದಾಗ ಅವನ ತಿದ್ದಲಿಕ್ಕೆ ಇರುವಂತ ದೈವಿಕ ಕೋಪಗಳು ಇರಬೇಕು. ದೈವಿಕ ಕೋಪ ಇರೋದು ಬಿಟ್ಬಿಟ್ಟು ಮನುಷ್ಯ ಸೈತಾನನ ಕೋಪವನ್ನು ಉಪಯೋಗಿಸ್ಕೊಂಡ್ರೆ ಆ ಸಂಸಾರ ಹಾಳಾಗೋದು ಗ್ಯಾರಂಟಿ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೋಪದಿಂದ ಎಷ್ಟು ಕೊಲೆಗಳಾಗ್ತಾ ಇದೆ, ಗೊತ್ತೇ ಇರಲಿಲ್ಲ ಸರ್. ಇದ್ದಕ್ಕಿದ್ದಾನೆ ಕೋಪ ನೋಡಿ ನಾವು ಹೊಡೆದಾಗ ಒಂದು ಸತ್ತೇ ಹೋಗ್ಬಿಟ್ಟ. ಕೋಪ 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 ಕೋಪದಿಂದಾಗಿ ಇವತ್ತು ಎಷ್ಟು ತಂದೆ ತಾಯಿಗಳ ಮನೆಯನ್ನ ಬಿಟ್ಟು ಮಕ್ಕಳು ಹೋಗಿಲ್ಲ ಹೊರಗಡೆಗೆ, ಎಷ್ಟು ಗಂಡ ಹೆಂಡತಿರು ಬೇರೆ ಬೇರೆ ಆಗಿಲ್ಲ, ಎಷ್ಟು ಜನ ಬಡದಾಟಗಳಂತೆ, ಮಾತುಕತೆ ಇಲ್ಲಂತೆ ಎಲ್ಲ ಮಾಡಿ ಮಾಡಿ ಏನಾಗ್ತದೆ ಗೊತ್ತಾ, ದೇವರ ಮಹಿಮೆಯನ್ನ ಕಳ್ಕೊಳ್ತಾ ಇದ್ದೀವಿ ಪ್ರಿಯರೇ. ಕೋಪ ಮಾಡೋದು ನಿಜವಾಗಿ ಶಾಪದ ಸಂಕೇತ. ಕೋಪ ಮಾಡ್ತೀರಾ, ಪರಿಶುದ್ಧವಾದ ಕೋಪ ಮಾಡಿ. ಒಬ್ಬರು ತಪ್ಪು ಮಾಡಿದಾಗ ಅವ್ರನ್ನ ತಿದ್ದುವಂತ ಕೋಪ ಮಾಡಿ. ಒಬ್ಬರು ಪಾಪದಲ್ಲಿ ಬಿದ್ದಾಗ ಅವನ ತಿದ್ದಲಿಕ್ಕೋಸ್ಕರ ಕೋಪ ಮಾಡಿ. ಬೇಡ ಅಂತ ನಾನು ಹೇಳೋದಿಲ್ಲ, ಆದರೆ ಕೆಲವೊಂದು ಜನ ಇದ್ದಾರೆ, ಮಾತಿದ್ರೆ ಕೋಪ. ಒಂದು ಮಾತಾಡಿದ್ರೆ ಸಡನ್ ಆಗಿ ಯಾರು ಬಿದ್ಬಿಡ್ತಾರೆ. ಯಾಕೆಂದ್ರೆ ಅವರ ಒಂದು ವ್ಯವಹಾರ ಸಾಧಿಸ್ಕೊಳ್ಳೋಕೆ ಈಗ ನೋಡಿ, ಗೌರ್ಮೆಂಟ್ ಆಫೀಸ್ಗಳಿಗೆಲ್ಲ ಹೋದಾಗ ಸ್ಟ್ರಿಕ್ಟ್ ಆಫೀಸರ್ ತರ ಇರ್ತಾರೆ. ಯಾಕತ್ತಾ, ಅವ್ರು ಸ್ವಲ್ಪನಾದ್ರೂ ಕೋಪ ಮಾಡ್ಕೊಳ್ಳಿಲ್ಲ ಅಂದ್ರೆ ಜನಗಳು ಅವ್ರ ಮೇಲೆ ಬಿದ್ಬಿಡ್ತಾರೆ. ಅದಕ್ಕೆ ಅವನೇನ್ ಮಾಡ್ತಾರೆ, ಸ್ವಲ್ಪ ಕೋಪ ಇರುವಾಗೆ ನಾಟಕ ಮಾಡ್ತಾನೆ, ಹೊರಗಡೆ ಬಂದ್ಮೇಲೆ ಶಾಂತರಾಗಿ ಇರ್ತಾರೆ. ಕೋಪದಲ್ಲೂ ಕೆಲವೊಂದು ವ್ಯತ್ಯಾಸಗಳಿದೆ. ಪಾಸ್ಟರ್ಸ್ಗಳು ಕೋಪ ಮಾಡ್ತಾರೆ ವಿಶ್ವಾಸಿಗಳ ಮೇಲೆ. ಯಾಕೆ ಕೋಪ ಮಾಡ್ತಾರೆ ಗೊತ್ತಾ? ಅವ್ರನ್ನ ತಿದ್ದಬೇಕು ಅಂತ ಪಾಸ್ಟರ್ಸ್ಗಳು ಕೋಪ ಮಾಡ್ಕೊತಾರೆ. ಅಯ್ಯೋ, ನಮ್ಮ ಪಾಸ್ಟರ್ ಯಾವಾಗಲೂ ಮುಂಗೋಪಿ ಅಂತ ಹೇಳ್ಬೇಡಿ, ಕೋಪ ಮಾಡಬೇಡಿ ಅಂತ ಹೇಳೋದಿಲ್ಲ. ಮಕ್ಕಳು ಒಳ್ಳೆ ಮಾರ್ಕ್ ತೆಗೆದಿದ್ದಾಗ ಪರಿಶುದ್ಧವಾದ ಕೋಪ ಮಾಡಿ, ಇನ್ನೊಬ್ಬರನ್ನ ಹೋಲಿಸಿ ಕೋಪ ಮಾಡಬೇಡಿ. ಮಕ್ಕಳು ತಪ್ಪು ಮಾಡಿದಾಗ ತಿದ್ದುವಂತ ಕೋಪ ಮಾಡಿ. ಮಕ್ಕಳನ್ನ ಕೆಣಕಿ ಮನಗುಂದಿಸುವಂತ ಕೋಪ ಮಾಡಿದಾಗ ಮಕ್ಕಳು ತಂದೆಗಳನ್ನ ಬಿಟ್ಟು ಹೋಗೋ ಸಾಧ್ಯತೆಗಳಿರ್ತದೆ. ಹಾಗಾದ್ರೆ ಪ್ರಿಯರೇ, ಕೋಪ ಬಹಳ ಡೇಂಜರ್. ದೇವರ ವಾಕ್ಯದಲ್ಲಿ ಬರ್ತದೆ, ಮುಂಗೋಪಿಯು ಕೆಣಕಿಗೆ ಕಾರಣ ಆಗ್ತಾನೆ ಅಂತೇಳಿ. ಹಾಗಾದ್ರೆ ಪ್ರಿಯರೇ, ಕೋಪ ಮಾಡಬೇಕಿದ್ರು ಪಾಪ ಮಾಡುವಂತ ಕೋಪಗಳು ಮಾಡಬೇಡಿ. ಇವತ್ತು ನೋಡಿ, ಕೋಪ ಮಾಡೋದಿದ್ರೆ ಬಾಯಿಲಿ ಹೊಲಸು ಪದಗಳನ್ನ ಸೇರಿಸಿ ಕೋಪದಿಂದ ಬೈತಾರೆ. ಹೊಲಸು ಪದ ಸೇರಿಸದೇನೆ ಬೈಲಿಕ್ಕೆ ಆಗೋದಿಲ್ವಾ? ಹೊಲಸು ಪದ ಸೇರಿಸದೇನೆ ತಿದ್ದಲಿಕ್ಕೆ ಆಗೋದಿಲ್ವಾ? ಹೊಲಸು ಪದಗಳನ್ನ ಸೇರಿಸಿ ಕೋಪ ಮಾಡ್ತಾರೆ. ಅದು ದೇವರ ನ್ಯಾಯ ತೀರ್ಪಿಗೊಳಗಾಗ್ತೀರಿ. ದೇವರ ವಾಕ್ಯದಲ್ಲಿ ಬರ್ತಿದೆ, ನೀನು ಆಡೋ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ದೇವರಿಗೆ ಲೆಕ್ಕ ಕೊಡಬೇಕು ಅಂತ ಹೇಳಿ. ಇವತ್ತು ಏನಾಗ್ತದೆ ಗೊತ್ತಾ, ಕೋಪ ಎಬ್ಬಿಸೋದು, ರೇಗಿಸೋದು, ಕಿಂಡಲ್ ಮಾಡೋದು, ನೋವು ಮಾಡೋದು, ನಿಯತ್ತಾಗಿ ನಡೀತಾ ಇದ್ದ ವ್ಯಕ್ತಿಗಳನ್ನ ಕಿಂಡಲ್ ಮಾಡಿ ಡೌನ್ ಮಾಡೋದು. ಇದೆಲ್ಲ ಮಾಡಿದಾಗ ನಿಯತ್ತಾಗಿ ನಡೆದವ್ರಿಗೆ ಕೋಪ ಬಂದೇ ಬರ್ತದೆ.
ಪ್ರಿಯರೇ, ನಾನು ಹೇಳ್ತೀನಿ, ನೀವು ಕೋಪನ ಮಾಡಬೇಡಿ, ಇನ್ನೊಬ್ಬರಿಗೆ ಕೋಪನ ಎಬ್ಬಿಸಬೇಡಿ. ಕೋಪ ಬರುವಂತ ಕೆಲಸಗಳು ಇದ್ರೆ ಸಮಾಧಾನದಿಂದ ಇದ್ದು ದೇವರಿಗೆ ಒಪ್ಪಿಸಿ, ದೇವರೇ ನನಗೆ ಕೋಪ ಬರದಂತೆ ಕಾಪಾಡಪ್ಪ ಅನ್ಬೇಡಿ. ಅದೇ ನಿಮ್ಮನ್ನ ಪಕ್ಕದ ಮನೆಯವರು, ನಿಮ್ಮ ಸಭೆ ಒಳಗಡೆ ಯಾರು ನಿಮ್ಮನ್ನ ಕೋಪ ಎಬ್ಬಿಸ್ತಾರ ಅವ್ರನ್ನ ಕೂಡ ದೇವರ ಹಸ್ತಕ್ಕೊಪ್ಪಿಸಿ. ಆದ್ರೂ ಕೂಡ ಸಾಧ್ಯವಷ್ಟು ದೀರ್ಘ ಶಾಂತಿಯಿಂದ ಇದ್ದರೆ, ಲೋಕದಲ್ಲಿ ಒಂದು ಗಾದೆ ಇದೆ, ತಾಳಿದವನು ಬಾಳಿಯಾನು ಅಂತೇಳಿ. ಹಾಗಾದ್ರೆ ತಾಳ್ಮೆಯಿಂದ ಇದ್ದು ದೇವರ ರಾಜ್ಯವನ್ನು ಕೊಟ್ಟು ಪ್ರಿಯರೇ, ಕೋಪ ನಮ್ಮನ್ನು ಮಾತ್ರ ನಾಶ ಮಾಡೋದಲ್ಲದನೆ, ನಮ್ಮ ಸಂಸಾರವನ್ನು ನಾಶ ಮಾಡಿದಲ್ಲದನೆ, ನಮ್ಮ ಸಭೆನ ನಾಶ ಮಾಡಿದಲ್ಲದನೆ, ನಿನ್ನ ಪರಿಸರವನ್ನು ನಾಶ ಮಾಡಿದಲ್ಲದನೆ, ಕೊನೆಗೆ ನಿನಗೆ ಯಾರು ದಿಕ್ಕಿಲ್ಲದ ಪರಿಸ್ಥಿತಿ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಕೋಪದ ಬಗ್ಗೆ ಬಹಳ ಕಾಳಜಿ ಇರಲಿ, ಕೋಪದ ಬಗ್ಗೆ ಬಹಳ ನಿಗಾ ವಹಿಸಿ, ಕೋಪದ ಬಗ್ಗೆ ನಿಮ್ಮ ಹತ್ರ ಕಂಟ್ರೋಲ್ ಇರಲಿ. ಇಲ್ಲಾಂದ್ರೆ ನಿಮ್ಮ ಕೆಡುಕಿಗೆ ನೀವೇ ಕಾರಣ ಆಗಿ ಎಲ್ಲವನ್ನ ಕಳೆದುಕೊಂಡು ಒಂಟಿಯಾಗುವಂತ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ನಮಗೆ ಕೋಪ ಬರದ ಪರಿಸ್ಥಿತಿ ಬಂದರೂ ಕೂಡ ದೇವರ ಹಸ್ತಕ್ಕೊಪ್ಪಿಸಿ ಶಾಂತಿ ಸಮಾಧಾನ ಇರಲಿಕ್ಕೆ ಪ್ರಯತ್ನ ಪಡುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್ ಪ್ರಿಯರೇ.